ಸ್ಯಾಂಡಲ್ವುಡ್ ನಟ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಮಡದಿಗೆ ಮನೆಯಲ್ಲಿ ಪ್ರೀತಿಯಿಂದ ಹಾಡುತ್ತಿದ್ದ ಹಾಡಿನ ಕುರಿತಾಗಿ ಹೇಳಿರುವ ವಿಡಿಯೋ ಇದೀಗ ವೈರಲ್ ಆಗ್ತಿದೆ. ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಪುನೀತ್ ರಾಜ್ಕುಮಾರ್ ಭಾಗವಹಿಸಿದ್ರು. ಈ ವೇಳೆ ಅವರಿಗೆ ಮಡದಿ ಕುರಿತಾಗಿ ಹಲವು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅಪ್ಪು ತನ್ನ ಮಡದಿ ಅಶ್ವಿನಿ ಕುರಿತಾಗಿ ಇರುವ ಪ್ರೀತಿಯನ್ನು ವ್ಯಕ್ತಪಡಿಸಿದ್ರು. ಅಪ್ಪು ಸರ್, ಸಿನಿಮಾಗಳಿಗೆ ಹಾಡಿದ್ದನ್ನು ಕೇಳಿದ್ದೇವೆ, ಆದರೆ ಮನೆಯಲ್ಲಿ ನಿಮ್ಮ ಪತ್ನಿಗಾಗಿ ಯಾವತ್ತಾದರೂ ಹಾಡಿದ್ದೀರಾ ಎಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಗ ಅಪ್ಪು ನಗುತ್ತಾ ತಾನು ಮನೆಯಲ್ಲಿ ಪತ್ನಿಗಾಗಿ ಆಗಾಗ ತಮಾಷೆಗಾಗಿ ಹಾಡುತ್ತಿರ್ತೇನೆ, ಎಂಥ ಸೌಂದರ್ಯ ಕಂಡೆ, ಓಹೋ ಎಂಥ ಸೌಂದರ್ಯ ಕಂಡೆ ಎಂದು ಹಾಡುತ್ತೇನೆ, ಈ ಹಾಡು ನನಗೆ ತುಂಬ ಇಷ್ಟ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಭಾರಿ ಖುಷಿ ಮಾರೆ, ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬೈಯೋದಿಲ್ಲ, ರಾತ್ರಿ ಕುಡ್ಕೊಂಡು ಹೋದ್ರೆ ಎಂದು 2 ಸಾಲು ಹಾಡನ್ನು ಹಾಡಿದ್ದಾರೆ. ಈ ಹಾಡನ್ನು ತಮ್ಮ ಹೆಂಡತಿಯನ್ನು ಪ್ರೀತಿಸುವವರಿಗಾಗಿ ಬರೆಯಲಾಗಿದೆ. ನಿಮ್ಮ ಮಧ್ಯೆ ಚಿಕ್ಕ ಪುಟ್ಟ ಗಲಾಟೆ ಆದರೆ ಈ ಹಾಡನ್ನು ಹೇಳಿ ಸರಿ ಹೋಗುತ್ತೆ ಎಂದು ಅಪ್ಪು ಸಲಹೆ ಕೂಡ ನೀಡಿದ್ರು. ನೀವು ಯಾವತ್ತಾದರೂ ಕುಡ್ಕೊಂಡು ಮನೆಗೆ ಹೋಗಿದ್ರ ಎಂದು ಕೇಳಿದಾಗ ಇಲ್ಲ, ನಾನು ಯಾವತ್ತೂ ಹಾಗೆ ಮಾಡಿಲ್ಲ ಎಂದು ನಗುತ್ತಾ ಹೇಳಿದ್ದಾರೆ. ಅಪ್ಪು ಅವರು ನಿರ್ದೇಶನ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು, ನಾನು ಈಗ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದೇನೆ, ಮುಂದೆ ಶಿವಣ್ಣನಿಗೆ ನಿರ್ದೇಶನ ಮಾಡುವ ಆಸೆ ಇದೆ ಎಂದು ಹೇಳಿದರು. ಈ ವಿಡಿಯೋ ತುಣುಕು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.